ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ವಿಶೇಷವಾಗಿ ದೀಪಾವಳಿ ಹಬ್ಬವನ್ನ ಆಚರಿಸಲಾಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಕ್ಕಡ ಸಾಮರಸ್ಯ ವೇದಿಕೆ ಹಾಗೂ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಇದರ ವತಿಯಿಂದ ಕೊಕ್ಕಡದ ಮಹಾವೀರ ದಲಿತ ಕಾಲೋನಿಯಲ್ಲಿ ದೀಪಾವಳಿ ಹಬ್ಬವನ್ನ ಆಚರಿಸಲಾಯಿತು. ಕಲ್ಲಡ್ಕ ಸುರೇಶ್ ಪರ್ಕಳ ಅವರು ದೀಪದ ಬಗ್ಗೆ ವಿವರಿಸಿ ಹೇಳಿದರು. ನಂತರ ಬಿಜೆಪಿ ಉಪಾಧ್ಯಕ್ಷರಾದ ಪ್ರಮೋದ್ ಗೌಡ ಅವರು ಮಾತನಾಡಿ, ಕೊಕ್ಕಡದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ದೀಪಾವಳಿ ಪ್ರಯುಕ್ತ ತುಡರೆ ಎಂಬ ಕಾರ್ಯಕ್ರಮ ದಲಿತರ ಕಾಲೋನಿಯಲ್ಲಿ ಮಾಡಿದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಮೇಲು ಜಾತಿ ಮತ್ತು ಕೀಳು ಜಾತಿ ಎಂಬ ಭೇದ ಭಾವ ತೋರದೆ ಸಮಸ್ತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಧ್ಯೇಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕುಶಾಲಪ್ಪ ಗೌಡ ಪೂವಾಜೆ, ಕೊಕ್ಕಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪವಿತ್ರ, ಗಿರೀಶ್ ಮಹಾವೀರ ಕಾಲೋನಿ ಹಾಗೂ ಇತರರು ಉಪಸ್ಥಿತರಿದ್ದರು. ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತು ಈ ಕೊಕ್ಕಡ ಕಾಲೋನಿಯಲ್ಲಿ ನಾವು ತುಡರ್ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಮತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜಾತಿ ಭೇದ ಧರ್ಮವನ್ನು ಅಳವಡಿಸಿಕೊಂಡು ಜಾತಿ ಭೇದಗಳನ್ನು ಹೋಗಲಾಡಿಸಿ ಸಶಕ್ತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕರ ಚಿಂತನೆ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾಲೋನಿಯಲ್ಲಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ದೀಪವನ್ನು ಹಣತೆಯನ್ನು ತಂದು ಇಲ್ಲಿ ಅದರ ಮುಖೇನ 27 ಮನೆಗೆ ಹಂಚಿ ಆ ದೀಪ ಅವರ ಮನೆಯಲ್ಲಿ ಬೆಳಗಬೇಕು ಮತ್ತು ಹಿಂದೂ ಸಮಾಜದ ಚಿಂತನೆಗಳು ಅವರ ಒಂದು ಅಡಿಯಲ್ಲಿ ಬೆಳಗಬೇಕು ಅನ್ನುವ ಮಾತಿನಲ್ಲಿ ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮರಸ್ಯ ವಿಭಾಗದಿಂದ ನಡೆದಿದೆ. ಈ ಕಾರ್ಯಕ್ರಮದ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಆಗಿದೆ. ಮುಂದೆ ಇಡೀ ಸಮಾಜ ಈ ಮುಖೇನ ಬಲಿಷ್ಠ ಹಿಂದೂ ಸಮಾಜ ನಿರ್ಮಾಣ ಆಗಿ ತಾಯಿ ಭಾರತ ಮಾತೆಯನ್ನು ಜಗದ್ಗುರು ಮಾಡುವಲ್ಲಿ ಈ ಒಂದು ಕಾರ್ಯಕ್ರಮ ಮುಂದೆ ಕೂಡ ಎಲ್ಲ ಕಡೆಯಲ್ಲಿ ನಡೆಯುತ್ತದೆ ಅಂತ ಹೇಳೋ ಮಾತನ್ನು ಹೇಳ್ತಾ ಅಂದರೆ ಜ್ಯೋತಿ ಅದಕ್ಕೆ ಯಾವುದೇ ಭೇದ ಇಲ್ಲ. ಅದು ಮನಸ್ಸುಗಳನ್ನು ಬೆಳಗಬೇಕು, ಆತ್ಮ ಜ್ಯೋತಿ ಅದು ಹೊರಗೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಇವತ್ತು ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಜ್ಯೋತಿಯ ಒಂದು ಸಣ್ಣ ಯಾತ್ರೆ, ಒಂದು ಭಜನಾ ಕಾರ್ಯಕ್ರಮದ ಮೂಲಕ ನಡೆದಿದೆ. ಆ ಬಳಿಕ ಇಲ್ಲಿ ಈಗ ಭಾರತ ಮಾತಾ ಪೂಜನ, ಗೋಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದಿದೆ. ಇನ್ನು ಮುಂದಿನ ಒಂದು ಕಾರ್ಯಕ್ರಮ ಏನು ಅಂತ ಕೇಳಿದರೆ ಬಹಳ ಪ್ರಮುಖವಾದ್ದು, ಹಿಂದೂ ಸಮಾಜದ ಎಲ್ಲ ಬಂಧುಗಳು ಒಟ್ಟಿಗೆ ಭೋಜನವನ್ನು, ಉಪಹಾರವನ್ನು ಸ್ವೀಕಾರ ಮಾಡುವಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ ನಾವು ಒಟ್ಟಿಗೆ ಪ್ರಸಾದವನ್ನು, ಉಪಹಾರವನ್ನು ಸ್ವೀಕಾರ ಮಾಡಿದರೆ ನಮ್ಮ ಮನಸ್ಸುಗಳು, ಹೃದಯಗಳು ಒಂದಾಗಲಿಕ್ಕೆ ಅದೊಂದು ವಿಶೇಷ ಸಾಧನೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೆಯಲಿ, ಹಿಂದೂ ಸಮಾಜದಲ್ಲಿ ಸಾಮರಸ್ಯ ಅತ್ಯಂತ ವೇಗವಾಗಿ, ಅತ್ಯಂತ ಬೇಗ ಮೂಡಿ ಬರಲಿ ಅಂತ ಆಶಯ.